ಫೈನಲಿ ನಾವೀಗ ಚರ್ಚ್ ಮುಂದೆ ಬಂದಿದ್ದೇವೆ. ಐದು ದಿನಗಳ ಕಾಲ ಹಬ್ಬ ನಡೀತದೆ. 10 ಲಕ್ಷಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಬರ್ತಾರೆ. ಸೊ ನೀವು ಹತ್ತೂರು ಜಾತ್ರೆಗೆ ಬಂದರೆ ನಿಮಗೆ ಎಕ್ಸಿಟ್ ಆಗುವಾಗ ಇಲ್ಲಿ ಸಂತೆ ಸಿಗ್ತದೆ ನೋಡಿ. ಮಿನಿ ಕರಾವಳಿಸುವ ಫೀಲ್ ಇದೆ. ಸಖತ್ ಪ್ಲೇಸ್ ಇದು, ಫುಲ್ ವೈಬ್ ಇದೆ, ಸಖತ್ ಜನ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ಮೀಡಿಯಾ. ನಾವಿವತ್ತು ಅತ್ತೂರ್ ಚರ್ಚ್ ಕಡೆ ಹೋಗ್ತಾ ಇದ್ದೇವೆ. ಸರ್ವ ಧರ್ಮೀಯರು ಬರುವಂತಹ ಒಂದು ಚರ್ಚ್ ಅದು. ಸೊ ತುಂಬ ಕಾರ್ಮಿಕರು ಅದರ ಬಗ್ಗೆ ನಾವು ತುಂಬ ಕೇಳಿದ್ದೇವೆ. ಸೊ ನಾವಿವತ್ತು ಆ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೇವೆ. ನಮ್ಮ ಲಾಗ್ ಇವತ್ತು ಅತ್ತೂರ್ ಚರ್ಚ್ನಲ್ಲಿ ನಡೀಲಿಕ್ಕಿದೆ. ಅಂಚ ಮೂಲು ಈ ಚರ್ಚೆ ಪೋಪಿನ ದಾಲ ಜಾತಿ ಬೇದ ಬಂದ ದಾಲ ಇಪ್ಪಂದೆ ಮಾತೆಲ್ಲ ಒಂಜೇ ಮನಸ್ಸಡಿ ಈ ಚರ್ಚೆಗೆ ಪೋಪೇರು ದಯಪಂಡ ಮೂಲು ಬತ್ತದ ಪ್ರಾರ್ಥನೆ ಮಲ್ತಿನಕ್ಲ ಕೆಲವು ಜನ ಲೈಕ್ ಅಕ್ಲೆ ಸೀಕ್ ರೀತಿನ ಅಕ್ಲ ಅವಡು ಪ್ರತಿಯೊಂದು ವಿಷಯ ಪವಾಡ ಆತಿನ ಮೂಲುಂಡು ಕಾರ್ಣಿಕದ ಜಾಗೆ. ಸೊ ಅಂಚ ವರ್ಷದ ಜಾತ್ರೆ ಮೂಲ ಬಾರಿ ಗರ್ದಡ್ ಹಾಕೊಂಡು ಏರ್ಲದಲ್ಲ ಜಾತಿ ಭೇದ ಇಜ್ಜಂದ್ರೆ ಮಸ್ತ್ ಜನ ಪೋಪೇರು. ಅಂಚೆ ಇಂಕ್ಲು ಇನಿ ಡಿಸೈಡ್ ಮಲ್ತಾ ಯಾನ್ ಫಸ್ಟ್ ಟೈಮ್ ಪೋಂದುಲ್ಲೆ ಗೌತಮನೆ ಫಸ್ಟ್ ಟೈಮ್ ಪೋಂದುಲ್ಲೇರು. ಅಂಚ ಎಂಕಲೊಟ್ಟಿಗೂ ಪವನ್ ಬಾಯ್ ಉಲ್ಲೇರು ಬೊಕ್ಕ ರಕ್ಷಿತ್ ಕಾಜಿಲ ಪವನ್ ಅಲ್ಲಿ ಡ್ರೈವ್ ಮಾಡ್ಕೊಂಡುಲ್ಲೇರು. ರಕ್ಷಿತ್ ಬಾಯ್ ಫಸ್ಟ್ ಟೈಮ್ ಎಂಟ್ರಿ ಡ್ರೈವ್ ಮಾಡ್ಕೊಂಡ್ಲೆ ನಮ್ಮ ಉಪದ್ರ ಕೊರ್ರಲ್ಲವಲ್ಲಿ ಜಪ್ಪುಗ ಬಾಸ್ ಭಯಂಕರ ಸೆಕೆ. ಫೈನಲಿ ಹತ್ತೂರಿಗೆ ಬತ್ತಾ ನಾವೀಗ ಹತ್ತೂರಿಗೆ ಬಂದಿದ್ದೇವೆ. ಆಕ್ಚುಲಿ ಹತ್ತೂರ್ಗ್ಲ ಲೈಕ್ ಊರಿಗೆ ರೀಚ್ ಎಂಟ್ರಿ ಆಯ ಬಟ್ 1.5 ಕಿಲೋಮೀಟರ್ ದುಂಬೆ ಮೂಲ ಪಾರ್ಕಿಂಗ್ ಮಲ್ಪೆರ ಜಾಗೆ ತೆಗೆದಿದೆ. 1 ಕಿಲೋಮೀಟರ್ ಮುಂಚೆ ನಮ್ಮ ನಿಲ್ಲಿಸಿದ್ದಾರೆ. ಇಲ್ಲಿ ವಾಕಿಂಗ್ ಮಾಡ್ತಾ ಹೋಗ್ಬೇಕಷ್ಟೇ. ಅಷ್ಟೇ. ಇನ್ನು 1.5 ಕಿಲೋಮೀಟರ್ ಅದು ಕೂಡ ಈ ಬಿಸಿಲಲ್ಲಿ ತುಂಬ ಸಾಕಾಗುತ್ತೆ. ಆದರೂ ನಿಮಗೋಸ್ಕರ ವಿಡಿಯೋ ಮಾಡ್ತಿರುವಾಗ ನೀವು ನಮಗೆ ಇಷ್ಟೇ ಬೇಕಾಗಿರೋದು ಲೈಕ್ ಶೇರ್ ಕಮೆಂಟ್. ಎಸ್ ಗಾಡಿನ ದೂರ ಅಂತ ಏನಿರೋದು ಹತ್ರ ಅಂತ ನಡಪರೆ ತಿಕ್ಕೊಂಡು ಭಯಂಕರ ಜೋಲಿ ಇತ್ತು ಉಂಟು. ಅಂಡ ಅಂದ್ರೆ ಪ್ಲೇಸ್ ಉಂಟಲ್ಲ ಭಯಂಕರ ಒಂದು ಭಾರಿ ಜೋಲಿ ಆಯ್ತಾ. ಸಂತೆ ಅಂದ್ರೆ ಸಂತೆ ಅದು ಜಾಯಿಂಟ್ ವೀಲ್ ದೂರ ತಿರುಗೊಂಡು ಇನ್ನೇನು ನೆಟ್ ಬ್ರೇಕಿಂಗ್ ಪವನ್ ಎಂಚ ಫೀಲ್ ಎಂಚ ಉಂಟು ಪವನ್ ಬ್ರೇಕಿಂಗ್ ಖುಷಿ ಆಗುಂಡಿ ಯಾರ ನಮ್ಮ ಪೂರ ಒಂಜೆಲ್ಲ ಕೊಂಡಿ ಡಿಫ್ರೆನ್ಸ್ ಇಜ್ಜಿ ತೊಟ್ಟಿಲ್ ಮಾತ ತೋಜುನ ಭಯಂಕರ ಸಂತೆ ಮಾಡಿದ್ದಾರೆ. ಚರ್ಚ್ ಎದುರು ಮತ್ತು ರೀಚ್ ಆತ ಸುಸ್ತಾನ್ ಮಸ್ತ್ ಫುಲ್ ಡ್ರೈನ್ ಆದ್ಬೋದು. ಟ್ರೈನ್ ಆತ ನಾನು ಫುಲ್ ಬೇಕಾದ್ರೆ ಚಂಡಿ ಆಯ್ತು. ಈ ದೊಮ್ಮಿಗೆ ಹೀಟಿಗೆ ಜನಕ್ಕೆ ಫುಲ್ ಮಂಡೆ ಜ್ಯೂಸ್ ಬರ್ಕ ಫಸ್ಟ್ ನಮ್ಮ ಪವನ್ ಬರ್ಕ ಫುಲ್ ಎಕ್ಸಾಸ್ಟ್ ಆಗ್ತೀರಿ. ಪಂಡ ಅಲ್ತಿಡ್ರೆ ಗಾಡಿ ಬಣ್ಣಗೆಲ್ಲ ಭಯಂಕರ ಸುಸ್ತಾನ್. ಡ್ರೈವಿಂಗ್ ಸೀಟ್ ಭಯಂಕರ ವಚ್ಚು ಡ್ರೈವರ್ ಆತ ಏನಿತ್ತು ಕರೋನೆ ಪಡಿ ತಿರಬೋಣ ಮೇಲೆ ತಗೋರ ತಿರಬೋಣ ಮೇಲೆ ನಾನೊಂಜಿ ನಮ್ಮ ಕೋ ಪೈಲಟ್ ಉಲ್ಲೇರು ಅರೆಗೊಂಜಿ ಕೊರ್ಕ ಒಂಜಿ ಬನ್ಪ ಭಯಂಕರ ಜನ ಆಮೆ ಟೀಮೇಟ್ ಜನನೇ ಜನಕ್ಲೆಂತೂದೆ ಬಚ್ಚ ಒಂದು ಉಂಟು. ಫೈನಲಿ ನಾವೀಗ ಚರ್ಚ್ ಮುಂದ್ಗಡೆ ಬಂದೆತ್ತಿದ್ದೇವೆ. ಭಯಂಕರ ಪ್ಲೇಸ್, ಫುಲ್ ವೈಬ್ ಉಂಟು. ಮಾತಾ ಮೂಲು ಜನ ಮಸ್ತ್ ಜನ ಬೈದರು ಬಂದು ಲೈಕ್ ಪೊಲೀಸ್ ನಕ್ಲ ಸೆಕ್ಯೂರಿಟಿ ಇಲ್ಲ ಭಯಂಕರ ಟೈಟ್ ಅದ ಅಂಡ ನಮಕ್ಕೆ ದೂರ ಅದ ದೂರಲ್ಲ. ಪ್ಲಸ್ ಇಲ್ಲಿ ಲಾಸ್ಟ್ ದಿನ ಏನ್ ಹಿಡ್ದವರ ಜನ ರಾಶಿ ಬರ್ನ ಚಾನ್ಸಸ್ ಉಂಟು. ಸತ್ಯ. ಅಲ್ಲಲ್ಲಿ ಫೋಟೋ ಶೂಟ್ ಆಗ್ತಾ ಉಂಟು. ಭಯಂಕರ ಜಾಲಿ ಜನ ಅಂದ್ರೆ ಜನನೇ ಇಲ್ಲಿ. ಪುಡ್ಸೋತ್ ಇತ್ತಿಜಿನಿ ಪುಡ್ಸೋತ್ ಮಲ್ತೊಂದು ಬರ್ತೀನಿ ತೊಲೆ ಹಿಂಗಲೊಂಜಿ ವಿವಿಧತೆಯಲ್ಲಿ ಏಕತೆ. ಚರ್ಚ್ ನಂತು ಯಾರಂದು ಆತು ದೂರದ್ದು ಕಾರ್ ಮಲ್ತೊಂದು ಮೇನ್ ಡ್ರೈವರ್ ಮಲ್ ತುಂಬ ಇದೆ. ಎನ್ನನೇ ಕಾರ್ ಸಾರಿ ನಾನು ಎನ್ನ ಕಾರ್ ಬಂದೈತಲ್ಲ ಆಗಡೆ. ಪರವಾಗಿಲ್ಲ ಡೋಂಟ್ ಮೈಂಡ್ ಇಟ್. ಅಂತೂ ಮತ್ತ ಚರ್ಚ್ ಎಕ್ಸಾಕ್ಟ್ ಎದುರುಲ್ಲ ನಾನು ಜಾಸ್ತಿ ಕೊಡ್ತು ಕಾಪೇರೆಜ್ಜಿ ಇಂಕ್ಲ ಉಲಾಯ್ ಬೋಪ ನಿಕ್ಲೆಗಿಲ್ಲ ತೋರಿಸ್ಬ ಚರ್ಚ್ ಎಂಚು. Keep
ಕೆಲವೊಂದು ಚಾನಲ್ ಬೃಹತ್ ಬಂದು ಮನಸ್ಪೂರ್ವಕ ಚಾನಲ್ ಪ್ರೇಯರ್ ನಾವೀಗ ಚರ್ಚಿನ ಹಿಂದ್ಗಡೆ ಇದ್ದೇವೆ. ಇಲ್ಲೊಂದು ಪಾಂಡ್ ಇದೆ, ಅಂದರೆ ಕೆರೆ ಅಂತ ಏನು ಕರಿತೇವೆ. ಇಲ್ಲಿ ಕಾಯಿನ್ ಎಲ್ಲ ಹಾಕಿ ಅವರನ್ನ ಇಷ್ಟಾರ್ಥವನ್ನೆಲ್ಲ ಹೇಳಿ ಹೋಗ್ತಾರಂತೆ. ಸೊ ಅಲ್ಲಿಗೆ ಬಂದಿದ್ದೇವೆ. ನಾವು ಒಂದು ಕೈ ಮುಗಿದು ಬರ್ತೇವೆ ಈಗ. ಮಿರಾಕ್ಯುಲಸ್ ಪಾಂಡ್ ಐತೆ ಬೈದ ತೂಡು ಮಸ್ತ್ ಜನಲ ಉಳ್ಳೇರು ಮೂಡು ನಾನು ಅತ್ತು ಇತ್ತು ಜನ ಬರ್ತಾರೆ ನಾನು ಎಕ್ಸ್ಪೆಕ್ಟ್ಲ ಮಲ್ದಿ ಜನ ಭಯಂಕರ ರಶಿ ಅವಳ ನಿಕ್ಲಿ ನೆಕ್ಸ್ಟ್ ಟೈಮ್ ಲೈಕ್ ಜಾತ್ರೆ ಮೀನು ಯಾನಾಗ ನೆನಪುಡು ಈ ಜಾಗಿಗೆ ಬರ್ತಾವ್ರ ವಿಸಿಟ್ ಮಾಡ್ಲಿ ಭಯಂಕರ ಫೀಲ್ ಉಂಟು ಜಾಗ. ನಿಕ್ಲು ಬತ್ತು ಫೀಲ್ ಮಲ್ತೆತ್ತು ನಮ್ಮ ಇಂಚ ಪಂಡ ನಿಕ್ಲೆ ಒಂದು ವೀಡಿಯೋ ದಾನ ಪನಂದುಲ್ಲಿಂದ. ಸೊ ಈ ಪ್ಲೇಸ್ಗೆ ಬಂದೊಮ್ಮೆ ಫೀಲ್ ಮಾಡಿ ನೋಡಿ, ಸಕ್ಕತ್ತಿದೆ, ಒಳ್ಳೆ ಡಿವೋಷನಲ್ ಪ್ಲೇಸ್. ಆಲ್ಮೋಸ್ಟ್ ವೀಡಿಯೋಸ್ ಲೈಕ್ ನಂಗೆ ತೂವಾರು ಪ್ರತಿಯೊಂದು ಧರ್ಮದಕ್ಲ ಹಿಂದೂ ನಕ್ಲಾಡು ಮುಸಲ್ಮಾನರಾವಡು ಕ್ರೈಸ್ತರಾವಡು ಪ್ರತಿಯೊಂದು ಧರ್ಮದಕ್ಲ ಭತ್ತದ ಮೂಲು ಕೈ ಮುಗಿದು ಹೋಗ್ಬೇಕು. ನಮ್ಮದೊಂಜಿ ಕೈ ಮುಗಿದು ಬರ್ಬೇಕು. ನಾವೀಗ ಅತ್ತೂರು ಚರ್ಚ್ನಲ್ಲಿದ್ದೇವೆ. ನಮಗೆ ಈ ದೇವಸ್ಥಾನದ ಚರಿತ್ರೆ ಮತ್ತು ಇಲ್ಲಿಯ ವಿಶೇಷತೆಯನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಹತ್ರ ಇಲ್ಲಿಯ ಫಾದರ್ ಆಗಿರುವಂತಹ ಚೇತನ್ ಲೋಬ ಅವರಿದ್ದಾರೆ. ಅವರ ಹತ್ರ ನಾವು ಕೆಲವು ಪ್ರಶ್ನೆಗಳನ್ನು ಕೇಳುವ. ಅಂದರೆ ಮೊದಲಾಗಿ ಈ ದೇವಸ್ಥಾನ ಚರಿತ್ರೆಯ ಬಗ್ಗೆ ಕೇಳುವ. ಈ ಪುಣ್ಯ ಸ್ಥಳಕ್ಕೆ ಸಾಧಾರಣ 350 ವರ್ಷಗಳ ಚರಿತ್ರೆ ಇದೆ. 350 ವರ್ಷಗಳ ಹಿಂದೆ ಒಂದು ಚಾರಿತ್ರಿಕ ಘಟನೆ ನಡೆಯಿತು ಅಂತ ಇದರ ಚರಿತ್ರೆಯಲ್ಲಿ ಒಂದು ನಮೂದಿಸಲ್ಪಟ್ಟಿದೆ. ಈ ಕಡೆ ಒಂದು ಗೋವಾದಿಂದ ಗುರುಗಳು ಜನರೊಡನೆ ಬಂದು ಇಲ್ಲಿ ಸಂತ ಲಾರೆನ್ಸರ ಒಂದು ಪ್ರತಿಮೆಯನ್ನು ಸ್ಥಾಪಿಸಬೇಕು ಅಂತ ಜಾಗವನ್ನು ಹುಡುಕುತ್ತಿದ್ದಾಗ ಒಂದು ಜಾಗದಲ್ಲಿ ಆ ಪ್ರತಿಮೆ ಇಟ್ಟು ಅವರು ವಿರಾಮ ತೆಗೆದುಕೊಳ್ಳುತ್ತಿದ್ದಾಗ ಮತ್ತೆ ಆ ಪ್ರತಿಮೆಯನ್ನು ಎತ್ತಲು ಹೋದಾಗ ಅವರಿಗೆ ಎತ್ತಲಿಕ್ಕಾಗಲಿಲ್ಲ ಆ ಪ್ರತಿಮೆ. ಅದರಿಂದ ಇದೇ ಜಾಗದಲ್ಲಿ ಈ ದೇವಾಲಯವನ್ನು ಕಟ್ಟಬೇಕಂತ ದೇವರ ಇಚ್ಛೆ ಅಂತ ಅವರಿಗೆ ಅನ್ನಿಸಿತು. ಈ ಕಾರಣದಿಂದ ಈ ಸ್ಥಳದಲ್ಲಿ ಈ ದೇವಾಲಯ ಸ್ಥಾಪನೆಯಾಯಿತು 350 ವರ್ಷ. ಆನಂತರ ಹಂತವಾಗಿ ಬೆಳೆದು ಈ ದಿನ ಇಂಥ ಒಂದು ದೊಡ್ಡದಾದ ಪುಣ್ಯಕ್ಷೇತ್ರ ಮತ್ತು ಬಸಿಲಿಕದ ಹಂತಕ್ಕೆ ಇದು ಬಂದಿದೆ. ಈ ಒಂದು ಸ್ಥಳದಲ್ಲಿ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಈ ಸ್ಥಳಕ್ಕೆ ಬರ್ತಾರೆ. ಯಾಕಂದರೆ ನಮ್ಮ ಸ್ಥಳೀಯ ಒಂದು ನಂಬಿಕೆ ಪ್ರಕಾರ ಸಂತ ಲಾರೆನ್ಸರು ಎಲ್ಲ ಕೆಡುಕುಗಳನ್ನು ದೂರ ಮಾಡೋ, ಎಲ್ಲ ರೋಗಗಳನ್ನು ದೂರ ಮಾಡೋ ಒಬ್ಬ ಸಂತರು. ಅದಕ್ಕೆ ನಮ್ಮ ತುಳು ಭಾಷೆಯಲ್ಲಿ ಕಾರ್ಲದ ದೇವಿರು ಅಂತ ಒಂದು ಹೆಸರಿದೆ. ಜನರು ಯಾವುದೇ ಕಷ್ಟ ಕಾಲದಲ್ಲಿ ಇದೇ ಹೆಸರನ್ನು ಹೇಳ್ತಾರೆ. ಯಾವುದಾದ್ರೂ ಹರಕೆ ಮಾಡ್ಕೊಳ್ಳೋದಾದರೆ ಕಾರ್ಲದ ದೇವಿರು ಅವರ ಹೆಸರಲ್ಲಿ ಹರಕೆ ಮಾಡ್ತಾರೆ. ಇದರಲ್ಲಿ ಜಾತಿ ಮತ ಭೇದ ಇಲ್ಲ. ಇದು ಒಂದು ಕ್ರೈಸ್ತ ಧರ್ಮ ಕೇಂದ್ರ ಅಥವಾ ಪುಣ್ಯಕ್ಷೇತ್ರ ಆದರೂ ಕೂಡ ಇಲ್ಲಿ ಬರೋ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇತರ ಧರ್ಮೀಯರಿದ್ದಾರೆ. ಇಲ್ಲಿ ಶಾಂತಿ ಸಮಾಧಾನ, ಈ ಧಾರ್ಮಿಕ ಸೌಹಾರ್ದ ಇದನ್ನು ಹುಡುಕಿಕೊಂಡು ಇಲ್ಲಿಗೆ ಬರ್ತಾರೆ. ಮತ್ತು ಇಲ್ಲಿ ಇಷ್ಟೊಂದು ಜನ ಸೇರೋದ್ರಿಂದ ಸಮಾಜದಲ್ಲಿ ಶಾಂತಿ ಬೆಸೆಯುವ ಮತ್ತು ಸೌಹಾರ್ದ ಹೆಚ್ಚಾಗುವ ಒಂದು ಸಾಧ್ಯತೆ ಬಹಳ ಇದೆ. ಮತ್ತು ಅಂಥ ಪರಿಸ್ಥಿತಿಯನ್ನು ನಾವು ಕಾಣಬಹುದು. ಇಲ್ಲಿ ಕೇವಲ ಪುಣ್ಯಕ್ಷೇತ್ರ ಇದ್ದು ಸಾಧಾರಣ 5 ವರ್ಷಗಳ ಹಿಂದೆ ಈ ಪುಣ್ಯಕ್ಷೇತ್ರವನ್ನು ನಮ್ಮ ಕ್ರೈಸ್ತ ಧರ್ಮದಲ್ಲಿ ಮಹಾ ದೇವಾಲಯ ಅಂತ ಹೇಳ್ತೇವೆ, ಇಂಗ್ಲೀಷಲ್ಲಿ ಬಸಿಲಿಕಾ ಅಂತ ಹೇಳ್ತೇವೆ, ಅಂಥ ಒಂದು ಹಂತಕ್ಕೆ ಏರಿಸಲಾಯಿತು. ರೋಮಿಂದ ಪೋಪ್ ಜಗದ್ಗುರುಗಳು ಇಂಥ ಒಂದು ಆದೇಶವನ್ನು ಹೊರಡಿಸಿದರು. ಸಂತ ಲಾರೆನ್ಸರ ಈ ಪುಣ್ಯಕ್ಷೇತ್ರ ಬಸಿಲಿಕವಾಗಿ ಆ ಹಂತಕ್ಕೆ ಮೇಲೆತ್ತಲಾಗುತ್ತೆ. ನಮ್ಮ ಕರ್ನಾಟಕ ರಾಜ್ಯದ ಈ ಪ್ರವಾಸಿ ತಾಣಗಳಲ್ಲಿ ಇದು ಒಂದಾಗಿದೆ. ಇಲ್ಲಿ
ಪ್ರತಿ ವರ್ಷ ಜನವರಿ ಕೊನೆಯ ತಿಂಗಳಲ್ಲಿ 5 ದಿನಗಳ ಕಾಲ ಹಬ್ಬ ನಡೆಯುತ್ತದೆ. 5 ದಿನಗಳು ಭಾನುವಾರದಿಂದ ಗುರುವಾರದವರೆಗೆ. ಈ 5 ದಿನಗಳಲ್ಲಿ ಸಾಧಾರಣ 10 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿಗೆ ಬರ್ತಾರೆ, ಭಕ್ತಾದಿಗಳು ಬರ್ತಾರೆ. ಇಡೀ ದಿನ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ, ಈ ಥರ ಕಾರ್ಯಕ್ರಮಗಳು ನಡೆಯುತ್ತವೆ. ಮತ್ತು ಎಲ್ಲರಿಗೂ ಅವರವರಿಗೆ ಬೇಕಾದಂತೆ ಇಲ್ಲಿ ಅವಕಾಶಗಳಿವೆ. ಇಲ್ಲಿ ಬಂದು ಮೇಣದ ಬತ್ತಿಗಳನ್ನು ಹೊತ್ತಿಸಬಹುದು. ಅನೇಕ ಜನರು ಆಳೆತ್ತರದ ಮೇಣದ ಬತ್ತಿಯನ್ನು ಹೊತ್ತಿಸುತ್ತಾರೆ. ಅದು ತಮ್ಮ ಜೀವನವನ್ನೇ ಅವರು ಅರ್ಪಿಸುವ ಒಂದು ರೀತಿ. ಹಲವು ರಾಜಕಾರಣಿಗಳು, ಮಹನೀಯರು, ನಾಯಕರು ಬಂದು ಇದನ್ನು ಮಾಡ್ತಾರೆ. ಅದಲ್ಲದೆ ಎಲ್ಲ ಜನರು ಮೇಣದ ಬತ್ತಿಗಳನ್ನು ಹೊತ್ತಿಸ್ತಾರೆ. ಅದು ಅವರು ಹರಕೆಯನ್ನು ಸಲ್ಲಿಸುವಂಥದ್ದು. ಒಂದಾಗಿ ಅವರು ಸಂತ ಲಾರೆನ್ಸರ ಮೂಲಕ ದೇವರಲ್ಲಿ ಏನಾದರೂ ಬೇಡಿರ್ಬೋದು, ಅದು ಅವರಿಗೆ ಸಿಕ್ಕಿದೆ, ಅಥವಾ ಮುಂದೆ ಏನಾದರೂ ಸಿಗುವುದಿದೆ. ಇದಕ್ಕಾಗಿ ಅವರು ಇಲ್ಲಿಗೆ ಬರ್ತಾರೆ. ಮತ್ತು ಒಂದು ಸಲ ಬಂದವರು ಇಲ್ಲಿ ಪ್ರತಿ ವರ್ಷ ಬರ್ತಾರೆ. ಕಾರಣ ಏನಾದರೂ ಬೇಡಿಕೊಂಡಿರ್ತಾರೆ, ಅದು ಅವರಿಗೆ ಸಿಕ್ಕಿರ್ತದೆ. ಮತ್ತು ಅದೇ ರೀತಿಯಲ್ಲಿ ಈ ತುಪ್ಪ ಮತ್ತು ಎಣ್ಣೆ, ಈ ಮಂತ್ರಿಸಿದ ಅಥವಾ ಆಶೀರ್ವದಿಸಿದ ಎಣ್ಣೆ ಇದೆ. ಬಹಳ ಜನರು ನೀವು ನೋಡೋದಾದರೆ ಆ ಎಣ್ಣೆಯನ್ನು ಜನರು ತಗೊಂಡು ತಮ್ಮ ಮನೆಗಳಿಗೆ ಹೋಗ್ತಾರೆ, ಕೈ ಕಾಲುಗಳಿಗೆ ಹಚ್ತಾರೆ, ರೋಗ ನೋವಿದ್ದ ಸ್ಥಳಗಳಿಗೆ ಹಚ್ತಾರೆ. ಅದರಿಂದ ಅವರ ರೋಗ ವಾಸಿಯಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಅದೇ ರೀತಿ ಒಂದು ಪುಷ್ಕರಣಿ ಇದೆ, ಇಲ್ಲಿ ಒಂದು ಕೆರೆ ಇದೆ, ಪವಿತ್ರ ಕೆರೆ. ಆ ನೀರಲ್ಲಿ ಜನರು ಹೋಗಿ ಆ ನೀರನ್ನು ತಮ್ಮ ಕೈಯಲ್ಲಿ ತೆಗೆದು ತಲೆ ಮೇಲೆ ಸಿಂಪಡಿಸ್ತಾರೆ. ತಮ್ಮ ಅಭ್ಯಾಸಕ್ಕೆ ತಕ್ಕಂತೆ ಅದನ್ನು ತೆಗೆದು ಕೆಲವರು ಬಾಟ್ಲಿಯಲ್ಲಿ ತೆಗೆದುಕೊಂಡು ಹೋಗುತ್ತಾರೆ. ನಾವು ಅವರಿಗೆ ಹೇಳ್ತೇವೆ, ಆರೋಗ್ಯದ ವಿಚಾರ ಗಮನವಿಟ್ಟುಕೊಳ್ಳಿ, ಯಾಕಂದರೆ ಅದು ಕುಡಿಯುವ ನೀರು ಅಲ್ಲ. ಆದರೆ ಭಕ್ತಿಭರಿತವಾಗಿ ಅನೇಕರು ತೆಗೆದುಕೊಂಡು ಹೋಗ್ತಾರೆ, ಮನೆಯಲ್ಲಿ ಬಹಳ ಉಪಯುಕ್ತ ಆಗುತ್ತೆ ಅಂತ ಅವರು ಹೇಳ್ತಾರೆ. ಅವರವರಿಗೆ ಅವರವರ ನಂಬಿಕೆ ಈ ಪ್ರಕಾರ ಅವರು ನಡೆಯುತ್ತಾರೆ. ಬಹಳ ಮುಖ್ಯವಾಗಿ ಹೇಳೋದಂದರೆ ಇದೊಂದು ಎಲ್ಲ ಧರ್ಮದ ಜಾತಿಯ ಜನರನ್ನು ಬೆಸೆಯುವ ಒಂದು ಸೌಹಾರ್ದದ ಸ್ಥಳ ಮತ್ತು ಎಲ್ಲರೂ ಪ್ರೀತಿಸುವಂಥ ಸ್ಥಳ. ಅದಕ್ಕಾಗಿ ಎಲ್ಲರೂ ಕಾರ್ಲದ ದೇವರು ಅಂತ ಒಂದು ಹೆಸರನ್ನು ಇಟ್ಕೊಂಡು ಇಲ್ಲಿಗೆ ಬರ್ತಾರೆ. ತಮ್ಮ ಕೋರಿಕೆಗಳನ್ನು ಹೇಳಿ ತಮ್ಮ ಮನದ ಆಶೆಯನ್ನು ಪೂರ್ಣಗೊಳಿಸುತ್ತಾರೆ. ನಮಗೆ ಫಾದರ್ ಚೇತನ್ ಲೋಬ ಅವರು ತುಂಬಾ ಇನ್ಫಾರ್ಮೇಷನ್ ಕೊಟ್ಟರು ಇಲ್ಲಿನ ಬಗ್ಗೆ, ಇಲ್ಲಿನ ಚರಿತ್ರೆಯ ಬಗ್ಗೆ, ಇಲ್ಲಿ ಜನರು ಏತಕ್ಕಾಗಿ ಬರ್ತಾರೆ, ಯಾವಾಗಲಿಂದ ಇದೆ, ಇಲ್ಲಿ ಇರುವಂಥ ಹೋಲಿ ವಾಟರ್ ಆಗಿರ್ಬೋದು, ಕ್ಯಾಂಡಲ್ ಲೈಟನ್ನು ಇಲ್ಲಿ ಹೊತ್ತಿಸ್ತಾರೆ. ಅದೇ ಥರ ಇಲ್ಲಿ ಹೋಲಿ ಆಯಿಲ್ಸ್ ಇದೆ, ಪುಷ್ಕರಣಿ ಅದರ ಬಗ್ಗೆ ತುಂಬ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಅವರಿಗೆ ನಾವು ಒಂದು ಧನ್ಯವಾದನ ಹೇಳ್ತಾ ಇದ್ದೇನೆ. ಅಂತೂ ಎಂಕ್ಲೆ ಮುಲ್ತ ಈ ಚರ್ಚ್ದ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ನಮಗೆ ಫಾದರ್ ಕೊರಿಯರು ಎಂಕ್ಲೆಗೆ ಅಂತೂ ಪೂರ ಡೌಟ್ಸ್ ಇತ್ತಿನ ಕ್ಲಿಯರ್ ಆಂಡ್ ಅಂಚ ಚರ್ಚೆ ಪೋದು ಕೈಲ್ಲ ಮುಗ್ಯ ಕ್ಯಾಂಡಲ್ ಬೊತ್ತ ಪ್ರತಿಯೊಂದು ಲಿಂಕೆಲ್ಲ ಚರ್ಚೆ ಹೆಚ್ಚಿನ ಹೊಡಿತೀನಂತೂ ಬೇಲೆ ಆಂಡ್ ನನ್ನ ದಾಲೆ ಇತ್ತಂಡ ಇನ್ಫಾರ್ಮಲ್ ಪ್ರೋಗ್ರಾಮ್ ಹೌದಾದ ಬಂಡ ಸಂತೆ ಅಪ್ಪಣ್ಣ ನಮ್ಮ ಸಂತೆ ಪೋಯ್ ಬಲಿ ದಾಲ ಬಂಜಿಗ್ಲ ತಿನ್ಕ ಮಾರೆ ಮಡಲ ಒಂದು ಪೊಯ್ 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 ದೇವಸ್ಥಾನಕ್ಕೆ ಬಂದು ನಾವು ಇಲ್ಲಿನ ಬ್ಲೆಸ್ಸಿಂಗ್ ತಗೊಂಡ್ವಿ. ಅವನು ಎಲ್ಲಿಗೆ ಸಖತ್ ಖುಷಿಯಾಗಿದೆ. ಸೊ ಇನ್ನು ನೆಕ್ಸ್ಟ್ ಏನಿಲ್ಲ, ಬಂಜಿಗಿದಲ್ಲ ಬಾಡಿಗ ಪೊಯ್ 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 ಪೊಯ್. ಹತ್ತೂರು ಜಾತ್ರೆಗೆ ಬಂದರೆ ನಿಮಗೆ ಎಕ್ಸಿಟ್ ಆಗುವಾಗ ಇಲ್ಲಿ ಸಂತೆ ಸಿಗ್ತದೆ ನೋಡಿ. ಒಂದು ಮಿನಿ ಕರಾವಳಿಸೋದ ಫೀಲ್ ಇದೆ. ಸಖತ್ ಪ್ಲೇಸ್ ಇದು, ಫುಲ್ ವೈಬ್ ಇದೆ, ಸಖತ್ ಜನ ಇದ್ದಾರೆ. ఒక ಹತ್ತೂರದ ಜಾತ್ರೆ ಮಲ್ಲೊಂಡ ಊಲ್ತ ಸಂತೆಲ ಆತೆ ಮಲ್ಲೊಂಡು ಪನೋಡು ಬಂದಿಜ್ಜಿ ಆ ನಮ್ಮನೆ ತಿರ್ಕೋಲಿ ಪತ್ತೋಲಿ ತಿನ್ನೋಲಿ ತಿರ್ಕೋಲಿ ಎಂಚಿನಲ್ಲ ಮಲ್ಕೋಲಿ ಭಾರಿ ಒಂಜಿದ್ದು ಯಾನ್ ಈತು ಮಲ್ಲ ಆ ಕೊಲಂಬಸ್ ಬೋಟ್ ದಂಚಿನಲ್ಲ ತೂತಿಜಿ ಜೋಕಲ್ಲ ಬಾರಿ ಮಲ್ಲೊಂಡು ಇರೋ ಎಂಚಿನ ಹೊಸ ತಿಂಗಳು ಕರಾವಳಿಸೋದ ಫೀಲ್ ಕರೆಕ್ಟ್. ಮತ್ತು ಒಂಜಿ ಭಾರಿ ಖುಷಿ ಆಗಿ ಮತ್ತದು ಫಸ್ಟ್ ಟೈಮ್ ಹತ್ತೂರು ಬರ್ತದೆ ಮಸ್ತ್ ಸ್ಯಾಟಿಸ್ಫೈ ಆಗಿ ಒಂಥರ ಪ್ಲೇಸ್ನ ಸೆಟ್ ಆಗಿ ಜಾತ್ರೆ ಎಲ್ಲ ಭಾರಿ ಖುಷಿ ವೈಬ್ ಉಂಟು ಪ್ಲೇಸ್, ಡಿವೈನ್ ಪ್ಲೇಸ್ಗೆ ಬರ್ತಾ ಖುಷಿ ಒಂದುಂಟು ತಿರ್ಗೋ ಬತ್ತೊಂದು ಮಾತ ಹೆಂಗೆಲ್ಲ ಟೀಮಿಗೆ ಮಸ್ತ್ ಖುಷಿ ಆಗಿದೆ ಬರ್ತದೆ ಥರ ಬಂದ್ರೆ ಒಂದಿದ್ದ ಖುಷಿ ಒಂದುಂಟು. ಒಮ್ಮೆ ನೀವು ಬಂದರೆ ನಿಮ್ಮವರನ್ನು ಕರ್ಕೊಂಡು ಬರ್ತೀರಿ ಇದಂತೂ ಗ್ಯಾರಂಟಿ. ಬಿಕಾಸ್ ಅಷ್ಟು ವೈಬ್ ಇದೆ ಪ್ಲೇಸಲ್ಲಿ, ಬಂದು ಫೀಲ್ ಮಾಡಬೇಕಷ್ಟೇ. ಅದೇ ನಿಕ್ಲಂತೂ ಜಾತ್ರೆಗೆ ನಿಕ್ಲೆ ಬರ್ರಾಯ್ತು ಬಂದು ಎಂಕ್ಲು ಬರ್ತಾ ಲಾಸ್ಟ್ ದಿನ ತಲ್ಲಿ ಬರ್ತಾ
ಎಕ್ಕೋಸ್ಕರ ನಿಕ್ಕಲು ಲೈಕ್ ಅಂಡಲ್ಲ ಮಲ್ಪೊಡಿ ಕಮೆಂಟ್ ಅಂಡಲ್ಲ ಮಲ್ಪೊಡು ಶೇರ್ ಅಂತೂ ಮಲ್ಪೊಡಿ ಇಂಗ್ಲಿ ಗಂಜಿ ಸಪೋರ್ಟ್ ಮಲ್ಪೊಡಿ ಆತ ರಸ್ಸಿಡ್ ಬೈದ ಅಂದ್ರೆ ಭಯಂಕರ ರಶ್ ಇತ್ತು ವಿಡಿಯೋ ಮಲ್ತದ ಸೊ ಒಂಜಿ ಸಬ್ಸ್ಕ್ರೈಬ್ಲ ಶೇರ್ಲ ಮಾಡ್ತಾರೆ ಮದ ಪೊಚ್ಚಿ ಅಂದ್ರೆ ಬಾಳೆ ಒಂಜಿ ರೌಂಡ್ ತಿರುಗುದು ಸಂತೆ ತಿರುಗುದು ಸೀದಾ ಇಲ್ಲದಂಚೆ ಇಂಕಲ ಪಯಣ ತೂಕ ನಿಕ್ಲಿಕ್ಕೆ ಆಯ್ನ ಆ ನಡುಟ್ಲ ನಿಕ್ಲಿ ಆಯ್ನ ದಾಲ ಗೋಜಾರ್ ಪೈರ ಇತ್ತನೆ ಕೊಸ್ ಭಯಂಕರ ಮುಂತುಲೆ ಜೈನ್ ದ ರೆಸ್ಟೋರೆಂಟ್ ಬೆಚ್ಚ ಬೆಚ್ಚ ಮಸಾಲೆ ದೋಸೆ ಬಿಡಂದುಲೆ ಮಸಾಲ ದೋಸೆ ಚೈನೀಸ್ ಐಟಮ್ ಎಲ್ಲ ಯೂಟ್ಯೂಬ್ ಪರ್ತುಲೆ ಗೋಳಿ ಬಜ್ಜಿ